ಬಂಟ್ವಾಳ ತಾಲೂಕು ಶಾಸಕರಿನ ದುಂಬಾಳ್ತಡು ಪೊಯ್ಯೆ ಸಮಸ್ಯೆ ಪರಿಹಾರ ಮಲ್ಪೆರ ಒತ್ತಾಯ ಮಲ್ತದ ನವೆಂಬರ್ 3 ಮಿನಿ ವಿಧಾನಸೌಧದ ಎದುರು ಸಾಂಕೇತಿಕ ಪ್ರತಿಭಟನೆ ನಡಪಾಂಡು ಬಂಟ್ವಾಳ ಕ್ಷೇತ್ರ ಬಿಜೆಪಿ ಗುರುಕಾರ್ಯರು ದೇವದಾಸ್ ಶೆಟ್ಟಿ ಸುದ್ದಿಕುಟ್ಟಡು ಪಂತರ ಬಡವಿರ್ನ ಬಸವ ವಸತಿ ಯೋಜನೆ ಬೊಕ್ಕ ಪೊಯ್ಯೆ ಸಮಸ್ಯೆ ಎದುರಿಸಾವುಂಡು ಆಂಡ ಅನಧಿಕೃತ ಪೊಯ್ಯೆ ಮಾಫಿಯಾ ನಡಪವನಕ್ಕುಲು ಬುಡಂದೆ ಬೇರ ಮಲ್ತಂದುಲ್ಲೆರ ಅಧಿಕಾರಿಲು ಕಣ್ಣು ಮುಚ್ಚಿದ ಕುಲೊಂದೆರ ಪೊಯ್ಯೆ ಸಮಸ್ಯೆ ಪರಿಹಾರಗೂ ಒತ್ತಾಯ ಮಲ್ತದ ಬಂಟ್ವಾಳ ತಾಲೂಕು ಶಾಸಕರ ದುಂಬಾಳ್ತಡ ನವೆಂಬರ್ 3 ಮಿನಿ ವಿಧಾನಸೌಧದ ಎದುರು ಸಾಂಕೇತಿಕ ಪ್ರತಿಭಟನೆ ನಡಪಾವಣುಂದು ಬಂಟ್ವಾಳ ಕ್ಷೇತ್ರದ ಬಿಜೆಪಿ ಗುರುಕಾರ್ಯರು ದೇವದಾಸ್ ಶೆಟ್ಟಿ ಸುದ್ದಿಕುಟ್ಟೋಡು ಪಂಡಿರ ಶಾಸಕರು ರಾಜೇಶ್ ನಾಯಕ್ ಪಾತಿರ್ದ್ ಕಾನೂನುದಂತೆ ಏರುವ ಕೆಲಸ ಮಲ್ತುಂಡಲ ಅಕ್ಲೆನ ಮಿತ್ತು ಕೇಸು ಪಾಡರೆಕೇನುಂಡಲ ಅಧಿಕಾರಿಲು ಗುಮನ ಕೊರೊಂದಿಜ್ಜರ ಐಕ ಕಾರಣ ಅಕ್ಲೆಗ ಸರ್ಕಾರ ಬೆರಿಸಾಯ ಕೊರೊಂದುಂಡು ಪಂಡಿರ ಜಿ ಆನಂದ್ ರಾಮದಾಸ್ ಬಂಟ್ವಾಳ ಹರಿಕೃಷ್ಣ ಬಂಟ್ವಾಳ ಮೋನಪ್ಪ ದೇವಸ್ಯ ದಿನೇಶ್ ಆಮ್ಟೂರ್ ಸುದ್ದಿ ಕುಟ್ಟೋಡಿತ್ತೆರ ಆದೇಶದ ಬಳಿಕ ಸುಮಾರು 1 ತಿಂಗಳು ಕಳೆದರೂ ಕೂಡ ಆದೇಶದಂತೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರು CRZ ಪ್ರದೇಶ ಕರಾವಳಿಯ ನಿಯಂತ್ರಣ ವಲಯದಲ್ಲಿ ಕೆಲವೊಂದು ಮರಳು ದಿಬ್ಬಗಳಿಗೆ ಮರಳು ತೆಗೆಯಲಿಕ್ಕೆ ಅನುಮತಿಯನ್ನು ಕೊಟ್ಟರು. ಆದರೆ ಉಡುಪಿಯ ಜಿಲ್ಲಾಧಿಕಾರಿಯವರು ಮಾನ್ಯ ಮುಖ್ಯಮಂತ್ರಿಯವರ ಆದೇಶಕ್ಕೆ ಒಂದು ಕವಡೆ ಕಾಸಿನ ಕಿಮ್ಮತ್ತನ್ನು ಕೂಡ ಈವರೆಗೆ ಕೊಟ್ಟಿಲ್ಲ. ಆ ಕಾರಣಕ್ಕಾಗಿ ಉಡುಪಿ ಜಿಲ್ಲೆಯಲ್ಲಿ ಇವತ್ತಿಗೆ 8ನೇ ದಿನ ಪ್ರತಿಭಟನೆ ಮುಂದುವರಿಯುತ್ತಾ ಇದೆ. ಉಡುಪಿ ಶಾಸಕರಾದ ರಘುಪತಿ ಭಟ್ರ ನೇತೃತ್ವದಲ್ಲಿ ಅಲ್ಲಿಯ ಎಲ್ಲ ಜನಪ್ರತಿನಿಧಿಗಳು ಪಕ್ಷಭೇದ ಮರೆತು ನಿರಂತರವಾಗಿ ಅಹೋರಾತ್ರಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. 3,000-4,000 ಬೇಕಾದಷ್ಟು ಹೊಯ್ಗೆ ಸಿಕ್ಕಿತ್ತು. ಕಳೆದ 4-5 ವರ್ಷದಿಂದ ನಾವು 2-3 ವರ್ಷದಿಂದ ನೋಡ್ತಾ ಇದ್ದೆ. ಈಗ 15,000 ಕೊಟ್ಟರು ಹೊಯ್ಗೆ ಇಲ್ಲ. ಯಾಕೆಂದ್ರೆ ಕದ್ದು ಮಾಡಿ ಇವತ್ತಿಗೂ ಮಾಡ್ತಾ ಇದ್ದಾರೆ. ಜಿಲ್ಲೆಯಿಂದ ಹೊರಗೆ ಹೋಗ್ತಾರೆ. ಎಲ್ಲ ಬೇನಾಮಿ ಅದು ಪ್ರಾಬ್ಲಮ್ ಆಗ್ತದೆ. ಯಾವಾಗ ಬೇನಾಮಿಯಾಗಿ ಇಲ್ಲಿ ಮರಳು ದಂಧೆ ಸ್ಟಾರ್ಟ್ ಆಗಿದೆ ಅವತ್ತಿನಿಂದ ಈ ಮರಳು ಸಮಸ್ಯೆ ಜಾಸ್ತಿ ಆಗುತ್ತೆ. ಅಲ್ಲಿವರೆಗೆ ಮರಳು ದಂಧೆ ಆಗದೆ ಇರುವವರೆಗೆ ಇಲ್ಲಿ 4,000 ರೂಪಾಯಿಗೆ ಮರಳು ಸಿಗ್ತದೆ. ದಂಧೆ ಪ್ರಾರಂಭ ಆದ ನಂತರ ಬೆಂಗಳೂರಿಗೆ ಕೇರಳಕ್ಕೆ ಕೊಂಡೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರಿಂದಾಗಿ ನಮಗೆ ಮರಳ ಸಮಸ್ಯೆ ಆದ ಈಗ ಕಳೆದ 5 ವರ್ಷಗಳಿಂದ ಇಲ್ಲಿಯ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಆಗುತ್ತಿದೆಲ್ಲ. ಇದನ್ನು ನಾನು ಎಲ್ಲಿ ಬೇಕಾದ್ರೆ ಹೇಳ್ತೇನೆ.